ಇದು ರಾಷ್ಟ್ರ ಮಟ್ಟದ ಸಂಘಟನೆ. ಮೋದಿ ಅವರಿದ್ದಾರೆ, BJP ಅವರು ಹೋಗಿ ಮಾಡಿ ಅಲ್ಲ. ನೀವು ಒಂದು ಮನವಿ ಕೊಡೋದ ಯೋಗ್ಯತೆ ಅವರಿಗೆ ಹೋಮ್ ಮಿನಿಸ್ಟರ್ಗಿಲ್ಲ, ಯಾಕೆ ಮಾಡೋದಿಲ್ಲ? ನಾವು ಬೇಡ ಅಂತ ಹೇಳಿದ್ದೇವ. 10 ವರ್ಷ ಇವರು ಅಧಿಕಾರದಲ್ಲಿ ಇದ್ರಲ್ಲ, ಯಾಕೆ ಇವರು ಬ್ಯಾನ್ ಮಾಡಲಿಲ್ಲ? 10 ವರ್ಷ ಇವರು ಅಧಿಕಾರದಲ್ಲಿ ಇದ್ರಲ್ಲ, ಆವಾಗ ಯಾಕೆ ಬ್ಯಾನ್ ಮಾಡಲಿಲ್ಲ? ಆಗ ಉಪಯೋಗಿಸಿಕೊಂಡು ನನ್ನ ವಿರುದ್ಧ ಇವರು ಅಭ್ಯರ್ಥಿ ಹಾಕಿ ರಾಜಕೀಯ ಲಾಭ ಪಡೆಯೋದು, ರಮನಾಥ್ ವಿರುದ್ಧ KFT ಅಭ್ಯರ್ಥಿಯನ್ನು ಹಾಕಿ ಇವರು ರಾಜಕೀಯ ಪಡೆಯೋದು, ಮೊಯ್ದೀನ್ ಬಾಬು ಅಭ್ಯರ್ಥಿಯನ್ನು KFT ಅಭ್ಯರ್ಥಿಯನ್ನು ಹಾಕಿ ಇವರು ರಾಜಕೀಯ ಮಾಡಿ ಪ್ರಯತ್ನ ಪಡೆದು, ಜನಾರ್ದನ್ ಪೂಜೆ ಅಂತ ವ್ಯಕ್ತಿಯ ವಿರುದ್ಧ ಇವರು ಅಭ್ಯರ್ಥಿಯನ್ನು ಹಾಕಿ ಇವತ್ತು ರಾಜ್ಯಕ್ಕೆ ಪಡೆದು, ಇವತ್ತು ಪ್ರತಾಪ್ ಸಿಂಹ ವಿನ್ ಆಗಬೇಕಾದ್ರೆ ಇವತ್ತು SDP ಅವನಲ್ಲಿ ನಿಲ್ಲಿಸಿ ವಿಶ್ವ ಕಾಂಗ್ರೆಸ್ ಸಭೆ ಸೋಲಿಸಿದ ಕಾರಣ ಇವರು ಬಂದಿದ್ದಾನೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ರಾಜಕೀಯವಾದ ನಮ್ಮ ಓಟನ್ನು ಇಬ್ಬಾಗ ಮಾಡಿ ರಾಜಕೀಯವಾದ ಲಾಭ ಪಡೆಯುವುದಿರುವುದು, ಪರಸ್ಪರ ಗಲಾಟೆ ಮಾಡೋದಿವರು, ಕಡೆಗೆ ನಮ್ಮನ್ನು ದೋಷಿಸುವುದ. ನಮಗಿಲ್ಲಿ ರಾಜ್ಯಕ್ಕೆ ನಾವು ಹೇಳ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮರಸ್ಯ, ದಕ್ಷಿಣ ಕನ್ನಡ ಜಿಲ್ಲೆಯ ಏಕತೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸೋದರತೆಗೆ ನಾವು ಯಾವುದೇ ತ್ಯಾಗಕ್ಕೂ ಬೇಕಾದ ನಾವು ತಯಾರಿದ್ದೇವೆ. ಯಾವುದೇ ತ್ಯಾಗಕ್ಕೂ ನಾವು ತಯಾರಂತ ನಮ್ಮ ಅಧಿಕಾರದ ಆಸೆ ಇಲ್ಲ ಅದಕ್ಕೆ ಸಂಬಂಧಪಟ್ಟ.